ಶಿಶು ಮಂದಿರದಲ್ಲಿ ಕೇವಲ ಮಕ್ಕಳಿಗೆ ಮಾತ್ರ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೆವು. ಪ್ರಸ್ತುತ ಈಗ ಅನೇಕ ವರ್ಷಗಳಿಂದ 10-15 ವರ್ಷಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಶ್ರಿತ ಕಲಾ ಸಂಪದ ಕೇಶವ ಶಿಶು ಮಂದಿರ ಎಂಬ ಯಕ್ಷಗಾನ ತಂಡವನ್ನು ರಚಿಸಿ ಅನೇಕ ವಿದ್ಯಾರ್ಥಿಗಳಿಗೆ ತಮ್ಮ ನೃತ್ಯ ಅಭ್ಯಾಸ ಮಾಡಿ ಅನೇಕ ಕಡೆಗಳಲ್ಲಿ ಯಕ್ಷಗಾನದ ಒಂದು ಪ್ರದರ್ಶನಕ್ಕೆ ಯಶಸ್ವಿಯಾಗಿ ನಡೆಯಬೇಕಿದ್ರೆ ಯಕ್ಷ ಗುರುಗಳಾದಂಥ ಶ್ರೀಯುತ ಅಶ್ವಥ್ ಮಂಜುನಾಥ್ ಅಂಬುರುಹದಳ ನೀತ್ರೆ ಶ್ರೀ ದುರ್ಗಾಂಬಿಕೆಯ ಫಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪದಾಂಬುಜಗೆ ಪುಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ
ಎಂದು ಕೇಳಿದ್ದೆ. ಓಲಗವಿದ್ದ ವಿಚಾರ ಧರಣಿ ಪಾಲಕಕ್ಕೆ ಏಳು.
ದೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಗಗನ ತಪವಲೋಗಿಯುವೆಯುನೊಂದಲಿ ಘನಕ ಗರ್ಭನ ತಪವನು ಗೈವಿಲೆನೋದಲಿ ಒನಗಾಗಿ ನಡೆಯುವುದು ಮನದಿಯು ಚಿತಿದಳು ಕಾಮಿನಿಯೋ
ಜನನಿಯತೆಯಲ್ಲಿ ಮಾಲಿನಿಯೋ ವರದನುಜ ಪಿಕೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಮಾಲಿನಿಯೋ ಸಪ್ತ ವರ್ಣಗಳಿಂದ
ಯೌವನದಿಂದ ಚಲೋವಿಗೆ ಯೌವನದಿಂದ
ದಿಂದಲೇ ಮನದಿರವ ಧುರಧೀರನಾಗಿಗೆ ತರಳನ ಬಯಸಿದ ಧುರಧೀರನಾಗಿಗೆ ತರಳನ ಬಯಸಿದ ವಿರಚಿಸಿದನು ಘೋರ ತಪವ ಕರುಣ ಸಾಗರ ದೇವ ದೇವ ಮರುಗದಿರು ಮಾಲಿನಿಯೇ ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವೋ ತಪ್ಪಲರಿಯದು ತರಳ ಮಗಿಜನು ಜನಿಸಿದರು ನಿನ್ನುದರದಲ್ಲಿ ಒಂದೇ ದುರಪರಾಕ್ರಮೇನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ದುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯ ಮಾತಲ್ಲೆನ್ನುತ್ತ ಸಂತೈಸಿದನು ಮಾಲಿನಿಯ ಮರುಗದಿರು ಕೊರಗದಿರು ಮಾಲಿನಿಯೇ ಮರುಗದಿರು ಮರುಗದಿರು ಇರುವಂತಹ ಸ್ಥಳ ಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ವಿದ್ಯುನ್ಮಾಲಿ ಎಂದು ಕೇಳಿದ್ದೇನೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯ
ಹಾಗೆ ಮದುವೆ ಆದಾಗೂ ಆಗುತ್ತದೆ. ತಡ ಮಾಡುವುದು ಸರಿಯಲ್ಲ. ದಿಬ್ಬನಿಗರನ್ನು ಸೇರಿಕೊಂಡು ಈಗಲೇ ಹೊರಡುತ್ತೇನೆ. ಹೌದು, ಸಿದ್ಧಿದೇವಿಯು ಮಗನಾದ ಮಾಲಿನಿಯನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಮದುವೆಯ ಪ್ರತೀಕವಾಗಿ ಮಗನು ಹುಟ್ಟಿಕೊಂಡಿದ್ದಾನೆ ಎಂದು ನಾಮಕರಣವನ್ನು ಮಾಡಿದ್ದೇವೆ. ಆದರೆ ಮದುವೆ ಮಾಡಿಕೊಟ್ಟಂತ ಅತ್ತೆಯವರು ದುಃಖಿಸುತ್ತಾ ಇದ್ದರು. ಏನೆಂದು ಕೇಳಿದಾಗ ಆ ದೇವತೆಗಳು ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದರು ಎಂದು ಹೇಳಿದರು. ಅವರಿಗೆ ಧೈರ್ಯದ ಮಾತನ್ನು ಹೇಳಿ ಸ್ವರ್ಗಕ್ಕೆ ದಾಳಿ ಮಾಡಿದೆ. ಸುಮಾರಸರನ್ನು ಪರಿದಾಡಿಸಿದೆ. ಸುರಪೀಠ ಬರಿದಾಗಿದೆ.
ಈ ದೇವೇಂದ್ರನ ಎಲ್ಲ ಹೊಡಿದೋಡಿಸಿದ್ದೇನೆ. ಇನ್ನು ನೀನು ಯಾವ ಮಹಾ ಸಾಧ್ಯವಾದರೆ ಎದುರು ಸಂತೋಷಗೊಂಡಂತಹ ಸುಮನಸರು ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಸಂತೋಷದ ವಿಚಾರವೇ ಹೌದು, ನಮ್ಮವರಿಗೂ ತಿಳಿಸಲೇಬೇಕು. ಅದಕ್ಕೆ ಬೇಕಾಗಿ ಯಕ್ಷ ಜೀಗುಜ್ಜ ತರಲಿಕ್ಕೆ ಹೋದವ
ಪತಿ ನೀ ಬಡಿದೆಯಲ್ಲ ಈ ಪರಿಯನ್ನ ಜತೆಯದಲೋರೇನಲ್ಲ ಕ್ಷಿತಿಯುಳು ನಿನ್ನಗಲಿ ಜೀವಿಸಲೆಂದು ಜೀವವೇ ಯಾರೊಡನೆ ಎನಲಿ ಪತಿಯೇ ಮಡಿದೆಯಲ್ಲ ಪತಿಯೇ ಸ್ವಾಮಿ, ನನ್ನನ್ನು ಬಿಟ್ಟು ಹೋದಿರೆ ನನಗಿನ್ನು ಯಾರು ಗತಿ? ಜೀವಲೋಕವನ್ನು ಪಡೆಯುತ್ತೇನೆ ಎಂದು ಹೋದವರು ನೀವು. ಆ ದೇವತೆಗಳ ಮೋಸಕ್ಕೆ ಬಲಿಯಾದಿರೆ ನನಗಿನ್ಯಾರು ಗತಿ? ನನಗಿನ್ನು ಯಾರು ಗತಿ? ನಾನು ಅಳಬಾರದು, ನಾನು ಅಳಬಾರದು. ಅದು ಫಲವೇ ಸತ್ತವರು ಸಮರ ಸಮರ್ಥನಾಗಿ ತರಳ ಮಗಿಜಾದುರಿಗೆ ಹಡನಗೆ ಬಿತ್ತರಿದು ಸುಮನುಗ ಮೊತ್ತವನ್ನು ಜೊತೆ ಪಡೆಯುವುದು ನಾಟವ ಅರ್ಥಿಯಲ್ಲಿಯೋ ಶಕ್ತಿವೆಂದರೆ ಕರೆದ ಹಾಮಗನ ಹೌದು, ನಾನು ಅಳಬಾರದು. ಅತ್ತರೆ ಸತ್ತವರು ಮರಳಿ ಬದುಕಿ ಬರುವುದಕ್ಕುಂಟೆ. ಇಲ್ಲ, ಅದಕ್ಕಾಗಿ ನಾನು ಅಳಬಾರದು. ಆ ದೇವತೆಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಅದಕ್ಕಾಗಿ ನನ್ನ ಮಗನನ್ನು ಕರೆಯುತ್ತೇನೆ, ಮಗನನ್ನು ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಬಾ.
ರಾಜಸ್ಥಾನದ ರಾಜಾಂಗಣದಲ್ಲಿ ರಾಜಕುಮಾರರ ಜೊತೆಗೆ ಆಡುತ್ತಿದ್ದೆ. ನನ್ನದಾದಂತಹ ಕೋಟೆಗಳಿಂದ ಕೊಂಡೆಯನ್ನು ಎತ್ತಿದ ಕ್ಷಣದಲ್ಲಿ ಮಗನೇ ಮಹೇಶ ಬಾ ಎನ್ನುವ ಹಾಗೆ ನಿನ್ನ ದೀರ್ಘ ಧ್ವನಿ ಕೇಳಿಸಿತು. ಓಡೋಡಿ ಬಂದು ನಿನ್ನ ಮುಖವನ್ನು ನೋಡಿದರೆ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯ. ಏನಾಯ್ತಮ್ಮ? ಯಾರಿಂದ ಈ ಸ್ಥಿತಿ? ಕಾರಣ ಯಾರು? ಹರಿಯೋ, ಪರನೋ ಅಥವಾ ಶರಸಿದ್ಧ ಒಬ್ಬವನು ಯಾರೇ ಆಗಿರಲಿ ಅವರನ್ನು ದಂಡಿಸಿ ನಿನ್ನ ನೋವನ್ನು ನಾನು ಶಮನ ಮಾಡುತ್ತೇನೆ. ಕೊಡುತ್ತಾಳೆ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದು ಮಗನೇ ಮೊನ್ನೆ ಬಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ ಬೇಡಲೇನೆಯೋ ಕಂದ ಅಮ್ಮ. ಸ್ವರ್ಗವನ್ನು ಪಡೆಯುತ್ತೇನೆ ಎಂದು ಸೈನ್ಯ ಸಮೇತ ಹೋದದ್ದು ನೆನಪಿದೆ. ಆದರೆ ಅಲ್ಲಿಯ ಸುರರನ್ನೆಲ್ಲ ಬಡಿದೊಡಿಸಿ ಅಲ್ಲಿಯ ಪೀಠವನ್ನೇ ಹಿಡಿದರು. ಆದರೆ ಏನಾಯ್ತಮ್ಮ? ಅಲ್ಲಿ ಸಂತೋಷದ ವಾರ್ತೆಯೊಂದಿತ್ತು. ಏನಮ್ಮದು? ಅಲ್ಲಿಯ ನಾಲ್ಕಲೋಕದ ಪೀಠವನ್ನೇರಿದರು ಎಂಬ ಸಂತೋಷ ವಾರ್ತೆ. ಆದರೆ ಆ ಸಂತೋಷ ವಾರ್ತೆ ಶಾಶ್ವತ ಕಾಲಕ್ಕೆ ಉಳಿಯಲಿಲ್ಲ ಕಂದ. ಏನಾಯ್ತಮ್ಮ? ಆ ದೇವತೆಗಳು ನಿನ್ನ ತಂದೆಯನ್ನು ಮೋಸದಿಂದ ಮೋಸದಿಂದ ಕೊಂದರು ಮಗನೇ.
ನಾನು ತಂದೆ ಇಲ್ಲದೆ ತಪ್ಪಲಿ ಆದರೆ ಅಮ್ಮ ನನ್ನ ತಂದೆಯ ಸಾವಿಗೆ ಕಾರಣ ಸೂರಪ್ಪನೇ. ಅವನನ್ನು ಸೋಲಿಸಿ ನನ್ನ ತಂದೆಯ ಸಾವಿನ ಹೊಗೆಯನ್ನು ನಾನು ತೀರಿಸ್ತೇನಮ್ಮ. ನನ್ನನ್ನು ಕಳುಹಿಸಿಕೊಡು. ನನ್ನ ತಂದೆಯ ಸಾವಿಗೆ ಕಾರಣ ಯಕ್ಷನೋ ಕಿಕ್ಷನೋ ಅವ ನನಗೆ ಲಕ್ಷ್ಯವಲ್ಲ. ಅವನನ್ನು ಸೋಲಿಸಿ ತಂದೆ ಹಾಗೆಯನ್ನು ನಾನು ತೀರಿಸ್ತೇನೆ. ಕೊಳಂಬ ಅಪ್ಪನೇ ನೋಡಿ ಮಾಲಿನಿ ಮನದಿ ಹರುಜುವ ನುಡಿದೆಳು ತನಯನಾಡಿದೆ ನುಡಿಗೆ ಮಾಲಿನಿ ಮನದಿ ಹರುಜುವರಾಂದು ನುಡಿದೆಳು ಅಡಿಬಿಜರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಗರಿ ವನಜನಾಭನು ಬರುವ ಕೃತಗರಿ ಅನವರತ ಸುಮನಸರ ಪಕ್ಷದಿ ನಿನಗೆ ಪೇಳುವಿನೋದು ವಿಧಿಯಲ್ಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗಿ ಮಾಲಿನಿ ಮನದಿ ಹರುಜುವನ ನುಡಿದೆಳೋ ಮಗನಿಯ ಮಗನೇ ಮಹಿಷಾರ ನೀನಾಡಿದ ನುಡಿಗಳನ್ನು ಕೇಳಿ ಸಂತೋಷಪಟ್ಟೆ ಕಂದ. ಆ ಸುರರನ್ನು ಕೊಲ್ಲಲು ಹೋಗುತ್ತಿದ್ದೀಯೆ ಕಂದ. ಬರೀ ದೇಹ ಬಲ ಹೊಂದಿದ್ದರೆ ಸಾಲದು, ದೈವ ಬಲವೂ ಬೇಕು ಕಂದ. ಅದಕ್ಕಾಗಿ ನೇರವಾಗಿ ಕಾಡನ್ನು ಸೇರಿಕೊಂಡು ವಿಧಿಯ ಕುರಿತನ್ನಾಗಿ ತಪಸ್ಸನ್ನಾಚರಿಸಿ
ಆ, ನಿನಗೆ ಬೇಕಾದ ವರಗಳನ್ನು ಆ. ಕಂದ. ಇದು ರಕ್ತದ ಕತ್ತಿಯನ್ನು ಕೊಡುತ್ತಿದ್ದೇನೆ. ಆ. ಜಯಶೀಲನಾಗಿ ಬಾ ಕಂದ. ನಿನ್ನ ಆಶೀರ್ವಾದ ಶಿರೋಧಾರ್ಯ ಅಂತ. ಆಗಲಿ ಕಂದ. ಮದಿಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ಅಪಗೀವಿರುತ್ತ ಆತದು ಕ್ಷಣ ಹೊರಟಿತು ಪುಷ್ಕರ ಕ್ಷೇತ್ರವ ಪುಗುದಲಿ ಬಳಿಕ ಹಲವರು ಸಂತಸದಿರಲಿರಲು ಚೂಡಿ ಬೆರಲಾಗಿರುವ ಕುಲವ ನಮ್ಮ ದೇವನಿಂದ ವಿಶೇಷವಾದ ವರವನ್ನು ಪಡೆದಿದ್ದಾನೆ. ಈ ವಿಚಾರವನ್ನು ತಾಯಿಯಲ್ಲಿ ಹೇಳಬೇಕು. ತಡ ಮಾಡುವುದಿಲ್ಲ, ನೇರವಾಗಿ ಶೋಣಿತಾಂಬರ
ಅರಿಯ ಚಕ್ರಕ್ಕೆ ಸಿಲುಕಿ ಅಂಗಾರಗಳನ್ನು ಕಳೆದೆವು. ಆದರೆ ಆ ದೇವೇಂದ್ರನ ಮೇಲೆ ಹಗೆ ಸಾಧಿಸಲು ಸಮಯ ಕಾಯುತ್ತಿದ್ದೇವೆ. ಯಾರು ತಾಯಿಯಲ್ಲಿ ಹೇಳಿದೆ ಅದವರು ನನ್ನ ಭೇಟಿಗಾಗಿ ಕಾಯುತ್ತಿದ್ದಾರಂತೆ. ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಈಗ ಬನ್ನಿ, ಈಗ ಬನ್ನಿ, ಈಗ ಬನ್ನಿ. ನಮಸ್ಕಾರಗಳು. ನಿಮಗೆ ಬೇಕಾದಂತ ಆಸನವನ್ನು ಕೊಟ್ಟಿದ್ದೇನೆ, ಎಲ್ಲರೂ ಸ್ವೀಕರಿಸಬೇಕು. ಈ ಹಿಂದೆ ನಾನು ನಿಮ್ಮನ್ನು ಶೋಣಿತಾಪುರದಲ್ಲಿ ಕಂಡವನಲ್ಲ. ನಿಮ್ಮ ದೇಹವನ್ನು ನೋಡಿದರೆ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೀರಿ. ಯಾರು ನೀವು? ಎಲ್ಲಿಂದ ಬಂದಿದ್ದೀರಿ? ಏನು ವಿಚಾರ? ಸುಕುಮಾರ
ಇದಕ್ಕಾಗಿ ದೇವಲೋಕಕ್ಕೆ ದಾಳಿ ಮಾಡಿದೆವು. ಸೋತ ದೇವೇಂದ್ರ ಹರಿಯ ಹತ್ರ ದೂರಿದ. ಹರಿಯ ಚಕ್ರಕ್ಕೆ ಸಿಲುಕಿ ಅಂಗಾಂಗಗಳನ್ನೇ ಕಳೆದೆವು. ಹಾಗಿದ್ದರೆ ಇಷ್ಟರವರೆಗೆ ನೀವು ಎಲ್ಲಿದ್ದೀರಿ? ಗಿರಿಗುಹಾರದಲ್ಲಿ ಅವಿದಿದ್ದೆವು. ಇಲ್ಲಿಗೆ ಬರಲು ಕಾರಣ? ಮಾಲಿನಿಗೆ ಸುಕುಮಾರನಾಗಿ ಮಹಿಷನೆಂಬವನು ಹುಟ್ಟಿದ್ದಾನೆಂಬ ವಿಚಾರ ತಿಳಿಯಿತು. ನಾನೇ ಕಟ್ಟಾಳ ಮಹಿಷ. ಇಲ್ಲಿಗೆ ಬರಲು ಕಾರಣ? ನೀನು ನಮಗೆ ನಾಯಕನಾಗಿ ದೇವಲೋಕವನ್ನು ಹಿಂದಿರುಗಬೇಕು. ನಮಗೂ ಕಾಲಿ ಹಾಗೆ ಅಲ್ಲ, ನಿನಗೂ ಹಾಗೆ. ಏನದು? ನಿನ್ನ ತಂದೆಯನ್ನು ಕೊಲ್ಲಿಸಿರುವ ಸ್ವರ್ಗಲೋಕದ ಪೀಠವನ್ನು ಗೆದ್ದು ನಿಮಗೆ ಒಪ್ಪಿಸುತ್ತೇನೆ. ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಸ್ವರ್ಗಲೋಕ ಕೇಳಿಸಿಕೊಂಡಿರ. ದುರುಳನಾದ ಮಹಿಷದಾನವ ಶಂಕ ದುರ್ಗಾಸುರನ ಜೊತೆ ಸೇರಿಕೊಂಡು ಸ್ವರ್ಗಕ್ಕೆ ದಾಳಿ ಇಟ್ಟಿದ್ದಾನಂತೆ. ತಡ ಮಾಡುವುದು ಸರಿಯಲ್ಲ. ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳಿ, ಸಾಗೋಣ. ಮೂರು ಮೂರ್ತಿಗಳ ಅನುಗ್ರಹದಿಂದ ಈ ದೇವಲೋಕ ನಮಗೆ ಲಭಿಸಿದೆ. ಇದನ್ನು ಬಯಸಿ ಬಂದರೆ ನಿನ್ನ ಪ್ರಾಣ ಹೋದಿತು ಎಚ್ಚರ. ಬಡದೆ
ದೇವಲೋಕವನ್ನು ಮೈಜಾಜರನಿಗೆ ಒಪ್ಪಿಸು. ಇಲ್ಲದಿದ್ದರೆ ನನ್ನ ಪ್ರಾಣ ಆದಿತು. ಅದನ್ನು ಬಯಸಿ ದೀಪಕ್ಕೆ ಬೀಳುವ ಪದಕದಂತೆ ಸಾಯಬೇಡ, ಎಚ್ಚರಿಕೆ. ಹಾಗಾದರೆ ಬಾರೋಣ. ವಜ್ರಾಯುಧ ಧರಿಸಿ ಐರಾವತ ಏರಿ ಬಂದೆಯ. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ, ಸ್ವರ್ಗಲೋಕದ ಪೀಠವನ್ನು ನನಗೆ ಒಪ್ಪಿಸಿದರೆ ಸರಿ, ಇಲ್ಲದಿದ್ದರೆ ನಿನ್ನ ತಲೆ ಕತ್ತರಿಸುತ್ತೇನೆ. ಮಹಿಷ
ಹತಾಧ್ವನಗಳ ಕೈದು ಪೂರ್ವದುಳು ಹೊರಜಿನರಗವು ಭಜಿತ ತುಂಬನೆ ಅರುದಗೆ ಬೆಳಲ ಎಲ್ಲ ಮಹಿಷಾಸುರ, ಈ ಹಿಂದೆ ನಿನ್ನ ತಂದೆಯೂ ಕೂಡ ಸ್ವರ್ಗಲೋಕದ ಮೇಲಿನ ಆಶೆಯಿಂದ ಬಂದಿದ್ದ. ಬಂದವ ಯಮಲೋಕವನ್ನು ಸೇರಿಕೊಂಡ. ಇನ್ನ ಗತಿಯು ಅದೇ ಆದೀತು. ಒಂದು ಮಾತಿದೆ ನೋಡು, ಜಾಣನಿಗೆ ಮಾತಿನ ಏಟು, ಕೋಣನಿಗೆ ದೊಣ್ಣೆ ಏಟು ಎಂಬ ಹಾಗೆ. ಹುಟ್ಟು ಕೋಣ ನೀನು, ನಿನ್ನಲ್ಲಿ ಮಾತನಾಡಿ ಏನು ಪ್ರಯೋಜನ? ಹಿಡಿದ ವಜ್ರದಿಂದ ತಲೆ ನಾನು ನೋಡುತ್ತೇನೆ. ಭೂಲೋಕದ ಅಧಿಪತಿಗೆ, ವೀರ ಮಹಿಷಾಸುರನಿಗೆ, ಮಾಲಿನಿ ಸುಕುಮಾರನಿಗೆ ಮಂಗಳವಾಗಲಿ. ತುಂಕರೆ ಇಷ್ಟು ಆಗಬೇಕು ಅಂತ ಇತ್ತು, ಇಷ್ಟು ಆಯಿತು. ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ನಡೆಯುವಂತ ಯಾಗಯಜ್ಞಾದಿಗಳು ಮಹಿಷಾತ್ಮನವಾಗಬೇಕು. ನೀರಿದಲ್ಲಿ ಅವರ ಶಿರಚ್ಛೇದನವಾಗಬೇಕು. ಎಲ್ಲರೂ ಯುದ್ಧ ಮಾಡಿ ದಣಿದಿದ್ದೀರಿ, ವಿಶ್ರಾಂತಿಯನ್ನು ಪಡೆಯಿರಿ. ಯಾರದು? ಸೂರ್ಯಚಂದ್ರರೇ, ನಿಮಗೂ ಅಷ್ಟೇ. ನನ್ನಪ್ಪಣೆ ಮೀರಿ ನಡೆದರೆ ಜಾತಾನ ಮರುಗಿ ಮಾಡುವುದೇನು ಸರಸಿ ಜೋಜುವನ ಪಾದದಲ್ಲಿ ಅರಿಕೆಗಿದರೆ ಹೋಗಿ ಕರುಣದ ಹೊರಿಯದೆ ಬಿಡೆನೋ ಕೃಪೆಯಲಿ ಅಗಡ ಇದೇನಾಗಿ ಹೋಯಿತು? ಗಿರಿ ಕಾನನವೆಂಬಂತೆ ಅಲೆಯುವ ಪರಿಸ್ಥಿತಿ ನಮ್ಮದಾಗಿದೆ. ದುರುಳ ಮಹಿಷನಿಂದಾದ ಸೋಲೆ ಇದಕ್ಕೆಲ್ಲ ಕಾರಣ. ಆದರೆ ದುರುಳ ಮಹಿಷ ಇಷ್ಟೊಂದು ಬಲಯುತನಾಗಿ ಮೆರಬೇಕು ಅಂತಾದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬ್ರಹ್ಮದೇವನಿಂದ ಆತ ಪಡೆದಂತಹ ವರಬಲ. ಸರಿ ಸರಿ, ಇದಕ್ಕೆಲ್ಲ ಕಾರಣ ಬ್ರಹ್ಮನ ವರವೇ ಎಂದಾದಲ್ಲಿ ಪರಿಹಾರವು ಕೂಡ ಬ್ರಹ್ಮದೇವನ ಬಳಿಯೇ ಸಿಕ್ಕಿತು. ಹಾಗಾಗಿ ತಡ ಮಾಡದೆ ಆತನ ಬಳಿಯೇ ಸಾಗೋಣ. ಜಯ ಜಯ ಪಾರ್ವತಿ ರಮಣ. ಅವತರಿಸು ಈ ಕಮಲ ಸಂಜಾತ ವಾಣಿನಾಥ ತುರುಳರ ಟೊಳಿಯನು ಒರೆಯುವುದಿನ್ನೇನೋ ತುರುಳರ ಟೊಳಿಯನು ಒರೆಯುವುದೇನೇನು ಕರೆಯುವುದೂರುಗಳು ವಿಧಿಯ ನೀಡೆ ಬಲ್ಲೆ
ಜಯ ಜಯ ವಾಣಿ ರಮಣ, ರಕ್ಷಿಸು ಸ್ವಾಮಿ ರಕ್ಷಿಸು. ದೇವೇಂದ್ರ ಹರಿದನ ತುರುಳನ ಬಾಧೆಯು ಉರಿಯುವುದಾಗಿ ನಿಜೋರಲ್ಲಿ ಮರೆಯಲಿದ್ದವನ ಹೊರಗಳಲ್ಲಿ ವಿರಚಿಸಿದ ಪವನು ಮೊದಲನೇ. ಆದರೆ ತೋರುವೆ ಹಾದಿಯನುವುದನ್ನು ಮಾಧವನಲ್ಲಿಗೆ ಪಾದದ ನಾಮದು ಭೂತನ ನಡಿಯಲಿ ಸಾದರ ಯೋಗಿನ್ನಿಸುವ ದೇವೇಂದ್ರ ಸ್ವಾಮಿ ದುರುಳನಿಗೆ ವರವನ್ನು ಕೊಟ್ಟಿದ್ದು ನಾನೇ. ಹ. ಆದರೆ ಕೊಟ್ಟ ವರವನ್ನು ಮರಳಿ ಪಡೆಯುವ ಶಕ್ತಿ ನನ್ನಲ್ಲಿಲ್ಲ. ಹ. ದುಷ್ಟನಿಗೆ ಶ್ರೀಹರಿಯೊಬ್ಬನೇ ಸಮರ್ಥ. ಹಾಗಾಗಿ ನಾವೆಲ್ಲರೂ ವೈಕುಂಠಕ್ಕೆ ತೆರಳೋಣ. ಹಾಗೆ ಆಗಲಿ ಸ್ವಾಮಿ. ಬರಿದುಗಿರಾದ್ರೆ ಬಳಿಯುಳಿಗಿರಾಗೆ ಮೊರಹರ ನಡೆದು ಚರಣಗಿ ವಂದಿಸಿ ಹರಿಹರರುತ್ತಾಗಿ ಗುರುಳನ ಹಗಲದುಳು ಬಾವಯ್ಯ ನಮಸ್ಕರಿಸಿದ್ದೇನೆ. ಪ್ರತಿ ನಮಸ್ಕಾರ ಬಾವ. ಏನು ಹರನೆ ಈ ಕಡೆಗೆ ಬಂದಿರುವೆ? ಹರಿ ದುಷ್ಟ ಮಹಿಷಾಸುರನು ಲೋಕಕಂಟಕನಾಗಿ ಮೆರೆಯುತ್ತಿದ್ದಾನೆ. ಹ. ಅವನ ವಧೆಗೆ ದಾರಿಯೇನು ಬಾವ? ಯಾವುದಕ್ಕೂ ಕಾಣುವಂತಹ ಚಂದ್ರಕಾಂತ ಶಿಲೆಯನ್ನೇರಿ ಯೋಚಿಸೋಣ. ಆಗದೆ ಹಾಗೇ ಆಗಲಿ. ಉಳಿದವನು ಚಂದ್ರಕಾಂತ ಶಿಲೆಯೊಳಂದಾಗಿ ಕಳನ ವಧಿಸುವೆ ಯಜ್ಞ ಯೋಚಿಸುತ್ತಿರಲತ್ತ ನಳಿನ ಭವ ಸುರರ ನೊಡೆಗೋಡು ನಡೆದ ವೈಕುಂಠನು ಕಾಣದಿರಲು ವೈಕುಂಠದಲ್ಲಿ ಹರಿ ಕಾಣುತ್ತಿಲ್ಲ. ಬಳಿಗೀತರಲಾಗ ಪುರಹರನು ನಿಲಯದೊಳಗಿಲ್ಲದಿರಿ ಹರನೂ ಕಾಣುತ್ತಿಲ್ಲ. ಕಳವಳಿಸಿ ಬಳಿಗವರು ತಿಳೋಗಿತ ಶರೀರ ನುಡಿ ಹರಿಹರರು ತುಗಿನಾದ್ರಿಯೊಳಗಿಪ್ಪ ಅದನವರು ಹರಿಹರರ ಪದಗಿರಗಿ ಸಕಲರು ತುರುಳ ಬಗಿದ ತುರನ ಮುಟ್ಟುಗಳ ತರಹರಿಸುತ್ತಿಗೆ ನೀವೇ ಬರೆಯುವುದನ್ನು ಹರಿಹರರ ಪದದ್ವಯಗಳಿಗೆ ನಮೋ ನಮಃ. ಬ್ರಹ್ಮ ಇಂದ್ರಾದಿ ಸುಮನಸರೇ ಎದ್ದೇರಿ. ಏನು ಈ ಕಡೆಗೆ ಬಂದಿರುವಿರಿ? ಹರಿಹರನೇ, ಹ. ನನ್ನಿಂದಲೇ ವರವನ್ನು ಪಡೆದ ದುರುಳ ಮಹಿಷ ಹ. ಲೋಕಕಂಟಕನಾಗಿ ಮೆರೆಯುತ್ತಿದ್ದಾನೆ. ಹ. ಸುರರನ್ನೆಲ್ಲ ದೆಸೆಗೆಡಿಸಿದ್ದಾನೆ. ಹ. ದುಷ್ಟನನ್ನು ವಧಿಸಿ ನಮ್ಮನ್ನು ನೀವೇ ರಕ್ಷಿಸಬೇಕು. ಮಹಿಷ ಪ್ರೀತಿಯೇ! ದುರುಳ ಮಹಿಷನ ವಧೆಯಾಗಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನು ನಭೋಮಂಡಲಕ್ಕೆ ಪ್ರಸರಿಸಿ ಬಿಡುತ್ತೇನೆ. Yeah.
ತೇಜಸ್ಸನ್ನೇ ಹೊರಗಡೆ ಬಿಡುತ್ತೇವೆ. ದೇವತೆಗಳೇ, ದೇವೇಂದ್ರ, ದುರುಳ ಮಹಿಷನ ವಧೆಗಾಗಿ ನಮ್ಮೊಳಗಿರುವ ದಿವ್ಯ ತೇಜಸ್ಸನ್ನು ಹೊರಗಿಡೋಣ. ಮೂರ್ತಿಗಳ ಮುಖದ ಪಡಿಗದಿಂದ ಆರು ದಿಕ್ಪಾಲಕರ ತೇಜ ಒಂದಾಗದಲ್ಲಿ ನಾರಿಯಾಕೃತಿ ತಳೆದು ಧರೆಗಿಳಿ ಸುರರು ಜಯ ಜಯ ವ್ಯೋಧನು ದಿಗೈದರು. ಪಾವನ ಚರಿತೆ ಗಾವುದು ಕರುಣೆ ನಮ್ಮನು ಮಾತಿ ಭಾವಶುದ್ಧಿಯೊಳೆಯುವುದು ಪದವಾರ ತಾಯಿಯೇ ನಾವು ಬಳಿಯುಂಡೆವು ಕರುಣಿಸು ಅಭಯ ದೇವಿಯೇ ಪಾವನ ಚರಿತ್ರೆಯೇ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ಬೇಳಬಾರದೆ ಬಂದ ಕಷ್ಟವ ಕೇಳಿಕೊಂಡೆ ಹೇಳಿ ಎದ್ದೇಳಿ ಬ್ರಹ್ಮ, ಅಮ್ಮ, ನಾರಾಯಣ, ಜಗನ್ಮಾತೆ ಮಹೇಶ್ವರ, ತಾಯೇ, ಇಂದ್ರಾದಿ ಸುಮನಸರೇ, ಜನನಿ ಏಳಿರಿ, ಎದ್ದೇಳಿರಿ, ಸದ್ಧೈರ್ಯ ತಾಳಿರಿ. ನೀವೆಲ್ಲರೂ ಒಂದಾಗಿ ಈ ತುಹಿನಗಿರಿಯನ್ನು ಸೇರಿ ನಿಮ್ಮಲ್ಲಿ ಅಡಕವಾಗಿದ್ದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿ ಅದೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರತ್ಯಕ್ಷಳಾಗಿದ್ದೇನೆ ಮಕ್ಕಳೇ. ನಿಶಾಗಮನದಂತಾಗಿದೆ ನಿಮ್ಮ ವದನ. ಕಪೋಲಗಳಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ಯಾರಿಂದ ಬಂದ ಭಾವನೆ, ಏನು ಕಷ್ಟ ಹೇಳಿಕೊಳ್ಳಿ, ಪರಿಹರಿಸಿಕೊಡುತ್ತೇನೆ. ಮಾತಿನ ಮಹಿಷನು ವಿಧಾತ ಇತ್ತಿಗೆ ವರದ ಬಲದಿಯೇ ಸ್ವರವಾದ
ಮೊರೆಯನ್ನಾಲಿಸಿ ಪ್ರತ್ಯಕ್ಷಳಾದೆಯ ತಾಯೇ. ಧನ್ಯರಾದೆವಮ್ಮ, ಧನ್ಯರಾದೆವು. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ. ಮಾಲಿನಿಸುತನಾದಂತಹ ಮಹಿಷ ಎನ್ನುವ ದೈತ್ಯ ಬ್ರಹ್ಮದೇವನಿಂದಲೇ ಅಭೇದ್ಯವಾದ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ತೆಸೆಗೆಡಿಸಿ ದೇವತೆಗಳನ್ನು ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಧರೆಯಲ್ಲಿ ಯಾಗಯಜ್ಞಾದಿಗಳು ನಡೆಯುತ್ತಿಲ್ಲ. ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಅಧರ್ಮದ ಮಾರ್ಗದಲ್ಲಿ ನಡೆಯುತ್ತಿದ್ದಾನೆ. ಅಮ್ಮ, ಅಷ್ಟೇ ಅಲ್ಲ, ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿದ್ದಾನೆ. ಅಮ್ಮ, ಮದೋನ್ಮತನಾಗಿ ಮೆರೆಯುತ್ತಿರುವ ದುಷ್ಟ ಮಹಿಷನನ್ನು ಮರ್ದಿಸಿ ಮಹಿಯ ಮಾಂಗಲ್ಯವನ್ನು ನೀನೇ ಕಾಪಾಡಬೇಕಮ್ಮ. ವಿಧಿಯಿಂದ ವರಬಲವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿದ್ದಾನೆ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿಸಿದನೆ. ಬಿಡಲಿ ಭೀತಿಯನ್ನು ಕೆರೆದು ಸಮಯದೊಳಗೆ ದುರುಳನಾದ ಮಹಿಷನನ್ನು ಸಂಹರಿಸಿ ನಿಮ್ಮನ್ನು ಪೊರೆಯುತ್ತೇನೆ. ಧೈರ್ಯಸ್ಥರಾಗಿ. ಶಂಕದುರ್ಗರು ಮಕ್ಕಳೇ, ದುಷ್ಟನಾದ ಮಹಿಷನು ಶಂಕದುರ್ಗರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಧಿಕ್ಕರಿಸಿದನೆ. ಬೆಳೆರಿ ಭೀತಿಯನ್ನು, ಆತನನ್ನು ಆತನ ಪರಿವಾರದವರನ್ನು ಕಿರಿದು ಸಮಯದೊಳಗೆ ಸಂಹರಿಸಿ ನಿಮಗೆ ಸೌಖ್ಯವನ್ನು ತಂದೊಡಗುತ್ತೇನೆ. ಧೈರ್ಯಸ್ಥರಾಗಿ. ಜಯ 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 ಸಕಲರು ಸಕಲರು ಮಣಿಯಾಗಿ ಸಕಲರು ಮಣಿಯರಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸನು. ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವನಜನಾಭನು ಕರದ ಚಕ್ರವ ಭೂಷಣ ವಸನ ಅರ್ಪಿಸಲು ಜಯ ಜಯ ವ್ಯೋದ ಸಕಲರು ಜಯ 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 ಕಳ್ಳನವತೆಗೆ ಹೊರಟು ನಿಂತಹ ಜಗನ್ಮಾತೆ ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮ ಘನತರದಿ ಶೋಭಿಸುವ ವಸನ ಭೂಷಣಾದಿಗಳನ್ನು ಮಾತೆಗೆ ಅರ್ಪಿಸಿದ್ದಾನೆ. ದೇವನಾರ್ಯರು ವಿದಿತ್ತವಾಗಿ ಮಾತೆಯನ್ನು ಶೃಂಗರಿಸಿದ್ದಾರೆ. ಕೇವಲ ಸಂಕಲ್ಪ ಮಾತ್ರದಿಂದ
ದುಷ್ಟರನ್ನು ಸಂಹರಿಸಬಲ್ಲಂತಹ ಜಗನ್ಮಾತೆಗೆ ಆಯುಧಗಳ ಅಗತ್ಯವಿಲ್ಲದಿದ್ದರೂ ನಮ್ಮೆಲ್ಲರ ಕರದ ಆಯುಧಗಳನ್ನು ಮಾತೆಗೆ ಅರ್ಪಿಸೋಣ. ಆಗದೇ ಹಾಗೆ ಆಗಲಿ. ವನಜನಾಭನು ಕರದ ಚಕ್ರವಾಯ ಸ್ವೀಕರಿಸಮ್ಮ. ತೃಣಯನಾಗಿ ತ್ರಿಶೂಲವನು ಸಹ ಕನಕ ಗರ್ಭನು ಬ್ರಹ್ಮದಂಡವನಿದ್ದು ಸುಮನಸರು ಶಕ್ತಿಯಾಯುಧಗಳನಿತ್ತು ವಜ್ರಾಯುಧವಮ್ಮ. ಜಯ 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 ಹರಬ್ರಹ್ಮ ಇಂದ್ರಾದಿ ಸುಮನಸರೇ, ನಾವಿತ್ತಂತಹ ಆಯುಧಗಳು ಜಗನ್ಮಾತೆ ಅಷ್ಟಪುರ ಭುಜಗಳಲ್ಲಿ ಧರಿಸಿಕೊಂಡು ಶಿಖಿ ಸೂರ್ಯ ಚಂದ್ರ ನಯನಳಾಗಿ ತಾರಾಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ಕಳ್ಳನ ಬದೆಗೆ ಹೊರಟು ನಿಂತಹ ಜಗನ್ಮಾತೆ ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತ ರಾಜನೇ ಕೇಸರಿ ರೂಪವನ್ನಾತು ಇಲ್ಲಿಗೆ ಬರುತ್ತಾನೆ ಎಂದು ಹೇಳಿದ್ದಾನೆ. ಅದೋ ಗರ್ಜನೆ ಕೇಳಿಸುತ್ತಿದೆ.
ದೂರಕ್ಕೆ ಕಣ್ಣು ಹಾಯಿಸಿ ನೋಡಿದರೆ ಹೆಣ್ಣಾರ್ವಳಾಕೆ ಸಿಂಹವನ್ನರಿತ್ತ ಕಡೆಗೆ ಬರುತ್ತಿದ್ದಾಳೆ. ಯಾರು ಏನೆಂಬುದನ್ನು ಅವಳಲ್ಲೇ ವಿಚಾರಿಸುತ್ತೇನೆ. ಸಿಂಹವನ್ನಡರಿ ಅಷ್ಟವಿಜಯ ಆಗಿತ್ತ ಒಂದೆಯ. ಯಾರು ಏನು ನನ್ನಲ್ಲಿ ಏನು ಹಾಗೆ ಎಂದು ತಿಳಿಸಿ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ಬದುಕಿ ಬಾಳಬೇಕೆಂಬ ಆಸೆ ಇದ್ದರೆ ಕಾಲಿಗೆ ಬಿದ್ದು ಶರಣಾಗು. ಮಾರ್ಮಲದ ಮುಂದೆ ಬಂದೆ ಪಕ್ಷದಿಂದ ಬಂದೆಯ. ನಿನ್ನಲ್ಲಿರುವಂತ ದ್ವೇಷವನ್ನು ಬಿಟ್ಟು ಸಿಂಹವನ್ನು ಕಾಡಿಗೆ ಹತ್ತು
ಗಿರಿನಾದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದಿರುತೆ ಮಹಿಷಾಸುರ ಮರ್ದಿನಿ ರಂಗನಂದಿನಿ ಶ್ರೀರಥುನಿ ಭಗವತಿ ಹೇ ಜತಿ ಗಾಢ ಗುಣೋಬಿನಿ ಭೂರಿ ಗುಣೋಬಿನಿ ಭೂರಿ ಗುಣೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಂಗನಂದಿನಿ ಶ್ರೀರಥುನಿ ಶ್ರೀರಥುನಿ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಶಾಂತಳಾಗು ಮಾತೆ ಶಾಂತಳಾಗು ಸುರಭೂಯ ನಿನಗಿಲ್ಲ ಮುಂದಗಿ ಅರುಜನಲ್ಲಿ ರಾಘವನ ಪಾಲಿಸು ಮರೆಯದೆಂದರೆ ಚರಣವನ್ನು ನೀಡಿದ ಮರದಿ ಮರೆಯದೆ ಮರೆಯ ಚರಣವನ್ನು ನೀಡಿದ ಮರದಿ ಸುರಭ ಸುರಭ ಮಗನೇ ಸುರಪ, ಜನನಿ ಮಹಿಷವದೆಯ ಕಾಲದಲ್ಲಿ ನನ್ನ ಭೀಕರ ರೂಪವನ್ನು ಕಂಡು ಶಾಂತಗೊಳಿಸಲು ಬೇರೇನು ದಾರಿ ಕಾಣದೆ ಭಕ್ತಿಯ ಮಹಾಪೂರವನ್ನೇ ಮುಂದುವರಿಸಿದೆಯಾ? ಹೌದು ಮಾತೆ ಇದು ಶಾಂತಳಾಗಿದ್ದೇನೆ. ದುಷ್ಟರಾದ ಮಹಿಷರನ್ನು ಹೊಂದಿಕೊಂಡು ಬಂದ ಶಂಕಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ಸಂಹರಿಸಿದೆ. ಬಳಿ 9 ದಿನಗಳ ಪರ್ಯಂತ ಖಳ ಮಹಿಷಾಕ್ಯರೊಂದಿಗೆ 9 ರೂಪದಲ್ಲಿ ಹೋರಾಡಿ ಇಂದಿಗೆ 10ನೇ ದಿನವಾದ ಇಂದು ವಿಜಯ ನಮ್ಮ ಪಾಲಿಗೆ ಬಂದೊದಗಿದೆ. ಈ ದಿನವನ್ನು ಮುಂದಕ್ಕೆ ಪ್ರಪಂಚದಾದ್ಯಂತ ನವರಾತ್ರಿ ಹಾಗೂ ವಿಜಯದಶಮಿ ಎಂಬ ಹೆಸರಿನಿಂದ ಆಚರಿಸಲ್ಪಡಲಿ. ಹೀಗೆ ಆಚರಿಸಿಕೊಂಡು ಬಂದರೆ ನಾನು ಒಲಿದು ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತೇನೆ. ಮಗನೇ, ತಾಯೇ ಏರಿಕೋ ಸುರಪೀಠವನ್ನು. ಹಾಗೇ ಆಗಲಿ ತಾಯೇ. ಆದರೆ ಮುಂದೊಂದು ವೇಳೆ ಖಳರ ಭೀತಿ ಎದುರಾಯಿತು ಅಂದಾಗ ಖಳರ ಭೀತಿ ಚಿಂತಿಸಬೇಕಾದ ಅಗತ್ಯವೇ ಇಲ್ಲ. ತುಹಿನಗಿರಿಯನ್ನು ಸೇರಿ ಶುದ್ಧ ಮನಸ್ಸಿನಿಂದ ನನ್ನನ್ನು ಸ್ಮರಿಸಿಕೊಂಡೆ ಎಂದಾದರೆ ನಾನು ಪ್ರತ್ಯಕ್ಷನಾಗಿ ನಿನ್ನ ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಧೈರ್ಯಸ್ಥನಾಗು. ಇದು ನಾನಿಂದು ಅದೃಶ್ಯನಾಗುತ್ತೇನೆ. ಜಯ ಮಾತೆಯಿಂದ ದುರುಳ ಮಹಿಷನ ವಧೆಯಾಗಿದೆ. ಜಗತ್ತಿನಲ್ಲಿ ಅಧರ್ಮಕ್ಕೆ ಯಾವತ್ತೂ ಜಯ ಸಿಗುವುದಿಲ್ಲ ಎಂಬುದನ್ನು ಜಗನ್ಮಾತೆಯು ಸಾರಿ ತೋರಿಸಿದ್ದಾಳೆ. ಹಾಗೆಂದು ಪರಮ ಮಂಗಳಕರವಾದಂತಹ ಮಹಿಷಮರ್ದಿನಿ ಎಂಬ ಈ ಪುಣ್ಯ ಕಥಾನಕವು ಇದನ್ನು ಆಡುವವರು, ಆಡಲು ಅನುಕೂಲ ಮಾಡಿಕೊಳ್ಳುವವರು, ನೋಡುವವರು, ಕೇಳುವವರು ಪ್ರತಿಯೊಬ್ಬರಿಗೂ ಕೂಡ ಆ ಜಗನ್ಮಾತೆಯು ಆಯುರಾರೋಗ್ಯ ಭಾಗ್ಯಾದಿಗಳನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳವನ್ನು ಹಾಡುವುದಕ್ಕೆ ಭಾಗವತರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ. ಮಂಗಲೋ ಜಯ ಮಂಗಲೋ ಮಂಗಲೋ ನಿತ್ಯ ಮಂಗಲೋ ದರೆಗಳು ಸಲಮಾಡಿ ಕೇಳಿರದಿ ದರೆಗಳು ಸಲಮಾಡಿ ಕೇಳಿರದಿ ಸ್ಥಿರವಾಗಿ ನೆಲೆಸಿದ ಶ್ರೀ ದುರ್ಗಾ ಪರಮೇಶ್ವರಿಗೆ ಶರಣಾಗತದೆ ತಲ ಪರಿಪಾಲಗೆ ಪಾಲಗೆ ಮೋಹರಿ ಮಂಗಲೋ 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 ನಿತ್ಯ ಮಂಗಲೋ ಮಂಗಲೋ ಶ್ರವಣಾಪಿಗೆ ಮಂಗಲೋ ಮಹಾಯೋಗೇಶ್ವರಿಗೆ ಮಂಗಲೋ ಶ್ರೀರಾಮನಿಗೆ ಮಂಗಲೋ ಶ್ರೀಕೃಷ್ಣಗೆ ಮಂಗಲೋ ಮಹಾಗಣಪಗೆ ಮಂಗಲೋ
ಕ್ಷ